ಮಂಜೇಶ್ವರ ಗ್ರಾಮ ಪಂಚಾಯತ್ ಆವರಣದಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಯ ಉದ್ಘಾಟನೆಯು ವೈಭವವಾಗಿ ನಡೆಯಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರು ಅವರು ತಮ್ಮ ಹಸ್ತಾಂತರದಿಂದ ಗಾಂಧೀಜಿ ಪ್ರತಿಮೆಯನ್ನ ಅನಾವರಣಗೊಳಿಸಿದರು. ಈ ಪ್ರತಿಮೆಯ ನಿರ್ಮಾಣಕ್ಕಾಗಿ ಗ್ರಾಮ ಪಂಚಾಯತ್ ಸ್ವಂತ ಫಂಡ್ನಿಂದ 1.5 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. ಈ ಪ್ರತಿಮೆಯ ಸ್ಥಾಪನೆ ಗಾಂಧೀಜಿಯ ಶಾಂತಿ, ಸತ್ಯ ಮತ್ತು ಐಕ್ಯತೆಯ ತತ್ವಗಳನ್ನು ಸಮುದಾಯದ ಮೂಲೆಗೂಡುಗಳಿಗೆ ತಲುಪಿಸಲು ಹಾಗೂ ಗ್ರಾಮಸ್ಥರಲ್ಲಿ ಮಹಾತ್ಮರ ಬಗ್ಗೆ ಗೌರವ ಮತ್ತು ಜ್ಞಾಪಕಗಳನ್ನು ಉಂಟು ಮಾಡಲು ಮಹತ್ವಪೂರ್ಣವಾಗಿ ಪರಿಗಣಿಸಲಾಗಿದೆ. ಗಾಂಧೀಜಿಯ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಒಂದು ಕಾರಣ ಏನು ಅಂದ್ರೆ ನಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಅಹಿಂಸೆ. ಭಾರತ ಏನು ಅಂತ ಹೇಳಿದ್ರೆ ಸುಮಾರು ಬ್ರಿಟಿಷರು ಆಳ್ತಾ ಇದ್ದಂತ ಕಾಲದಲ್ಲಿ 200 ವರ್ಷಗಳ ತನಕ ಹೋರಾಟ ಮಾಡಿದ್ದೇವೆ ನಮಗೆ ಸ್ವಾತಂತ್ರ್ಯ ಬೇಕು ಅಂತೇಳಿ. ಈ ಹಿಂಸೆಯಿಂದವೇ ನಾವು ಎಲ್ಲ ಕಳೆದಂಥದ್ದು. ಹಿಂದೆ ಎಲ್ಲ ಇದ್ದಂತ ರಾಜರ ಕಾಲದಲ್ಲಿ ಏನು ಹಿಂಸೆ ಇಲ್ಲದೆ ಯಾವುದೂ ಯುದ್ಧ ಆಗ್ತಿರ್ಲಿಲ್ಲ. ಯುದ್ಧ ಅಂತ ಹೇಳಿದ್ರೆ ಹಿಂಸೆನೆ. ಅಂತ ಸಮಯದಲ್ಲಿ ಎಲ್ಲ ಹಿಂಸೆ ಇದ್ದಂತ ಸಂದರ್ಭದಲ್ಲಿ ಗಾಂಧೀಜಿ ಕೇವಲ ಹಿಂಸೆಯ ಬಿಟ್ಟು ಅಹಿಂಸೆಯಿಂದ ಮಾತ್ರ ಸ್ವಾತಂತ್ರ್ಯ ತಂದುಕೊಡ್ಲಿಕ್ಕೆ ಸಾಧ್ಯ ಆಯಿತು. ಅಂತ ಮಹಾತ್ಮ ಹೇಗಿರ್ಬೋದು ಅಂತ ಒಂದು ಕಾರಣ ಅಂತಾದ್ರೆ, ಇನ್ನೊಂದು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಮತ್ತೊಂದು ಯಾವ್ದಾದ್ರು ಸಾಧಾರಣವಾಗಿ ನಾವು ಯಾರ ಹತ್ರ ಜಗಳ ಆಡಿದ್ರೆ, ಯಾರ ಹತ್ರ ನಮಗೆ ಸಿಟ್ಟು ಬಂದಿದ್ರೆ, ನಾವು ಸಾಧಾರಣ ತುಂಬಾ ದಿನಗಳ ತನಕ ನಾವು ಅವ್ರ ಹತ್ರ ಮಾತನಾಡೋದಿಲ್ಲ, ಮುಖ ಸಮೇತ ನೋಡೋದಿಲ್ಲ ನಾವು. ಆಗ ತುಂಬಾ ವರ್ಷಗಳ ತನಕ ಕೆಲವೊಮ್ಮೆ ಕಂಟಿನ್ಯೂ ಆಗುತ್ತೆ. ಅಂಥದ್ರಲ್ಲಿ ಈ ಬ್ರಿಟಿಷರು ಏನು ಅಂತ ಹೇಳಿ ಸುಮಾರು 200 ವರ್ಷಗಳ ತನಕ ಆಳಿದ್ರಲ್ವಾ, ಅಷ್ಟು ಆಳಿ ಸಮೇತ ಅಷ್ಟು ದೌರ್ಜನ್ಯವನ್ನು ನಾವು ಅನುಭವಿಸಿದ್ರು ಸಮೇತ ಅವರು ಹೋಗುವಾಗ ಫ್ರೆಂಡ್ಸಿನಾಗಿ, ಸ್ನೇಹಿತರಂತೆ ಹೋಗಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್, ಶಿಕ್ಷಣ ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು, ಪಂಚಾಯತ್ ಸದಸ್ಯರುಗಳು, ಪಂಚಾಯತ್ ಕಾರ್ಯದರ್ಶಿ ಜಯಾಹರಿ, ವಿವಿಧ ರಾಜಕೀಯ ಹಾಗೂ ಸಂಘಟನೆಗಳ ನೇತಾರರು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ರೆಹಮಾನುದ್ಯಾವರ ವಿ4 ನ್ಯೂಸ್, ಮಂಜೇಶ್ವರ.